ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿನ ಸಂತೆಪೇಟೆಯಲ್ಲಿರುವ ವಿನಾಯಕ ಲಾಟರಿ ಆಯಿಲ್ ಮಿಲ್ 30-40 ವರ್ಷಗಳಿಂದ ನಡೆಸುತ್ತಿದ್ದರೂ ಯಾವುದೇ ಪರವಾನಗಿ ಪಡೆಯದೆ ನಡೆಸಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಸುರಕ್ಷತೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ. ಇದರಿಂದಾಗಿ ಕಾರ್ಮಿಕರು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕೆಲ ದಿನಗಳ ಹಿಂದೆ ಇದೇ ಆಯಿಲ್ ಮಿಲ್ ನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದ ಲಕ್ಷ್ಮಕ್ಕ ಎಂಬ ಮಹಿಳೆಯ ಕೈಯು ಆಯಿಲ್ ಮಿಲ್ ಮಿಷಿನ್ ನ ಯಂತ್ರಕ್ಕೆ ಸಿಲುಕಿಕೊಂಡು ಕೈ ತುಂಡಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಕ್ಕನವರು ಈ ಅಪಘಾತಕ್ಕೆ ಆಯಿಲ್ ಮಿಲ್ ನ ಮಾಲೀಕನ ನಿರ್ಲಕ್ಷ್ಯತನವೇ ಕಾರಣ ಎಂದು ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಐಪಿಸಿ ಸೆಕ್ಷನ್ 287 ಮತ್ತು ಐಪಿಸಿ ಸೆಕ್ಷನ್ 338 ರಂತೆ ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ವಿನಾಯಕ ಲಾಟರಿ ಆಯಿಲ್ ಮಿಲ್ ನ ಮಾಲೀಕನ ಮೇಲೆ ಕೇಸ್ ದಾಖಲಾಗಿತ್ತು. ವಿನಾಯಕ ಲಾಟರಿ ಆಯಿಲ್ ಮಿಲ್ 30-40 ವರ್ಷಗಳಿಂದ ನಡೆಸುತ್ತಿದ್ದರೂ ಈ ಮಿಲ್ಗೆ ಇಂದಿಗೂ ಸರ್ಕಾರದ ಯಾವುದೇ ಪರವಾನಗಿಯ ಮಾನ್ಯತೆ ಆಗಲಿ ಹೊಂದಿರುವುದಿಲ್ಲ ಎಂಬುದು ಇದೀಗ ಬೆಳಕಿಗೆ ಬಂದಿದೆ. ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿರುವ ಈ ಮಿಲ್ ನಲ್ಲಿ ದುಡಿಯುತ್ತಿರುವ ಅಮಾಯಕ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಂತಾಗಿದ್ದು, ಮಿಲ್ ನಲ್ಲಿ ನಡೆಯುತ್ತಿರುವ ಅಪಾಯಕಾರಿ ಘಟನೆಗಳಿಂದ ಕೈಕಾಲುಗಳನ್ನು ಕಳೆದುಕೊಳ್ಳುವಂತಾಗಿದೆ. ಮಿಲ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ವಹಿಸದಿರುವುದು ಅಚ್ಚರಿಗೆ ಕಾರಣವಾಗಿದ್ದು, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆಯೇ ಎನ್ನುವ ಅನುಮಾನಗಳು ಕಾರಣವಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮದ ಪ್ರತಿನಿಧಿ ವಿನಾಯಕ ಲಾಟರಿ ಆಯಿಲ್ ಮಿಲ್ಗೆ ಭೇಟಿ ನೀಡಿದ ವೇಳೆ ಆಯಿಲ್ ಮಿಲ್ ನಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯನ್ನು ವಿಚಾರಿಸಿದಾಗ, ನಾನು ಇಲ್ಲಿ ಸುಮಾರು 6 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ನಮಗೆ ಇಲ್ಲಿ ದಿನದ 400 ರೂಪಾಯಿ ಕೂಲಿ ಬಿಟ್ಟರೆ ಬೇರೆ ಯಾವುದೇ ತರಹದ ಸೌಲಭ್ಯಗಳಿಲ್ಲ. ಕಾರ್ಮಿಕರ ಕಟ್ಟಡ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಲ್ಲ. ಇಲ್ಲಿ ಕೆಲಸ ಮಾಡುತ್ತಿರುವ ನಮಗೆ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ, ಯಾವುದೇ ತರಹದ ಸೌಲಭ್ಯಗಳು ಸಹ ಇಲ್ಲ ಎಂದು ತಿಳಿಸಿದರು. ಲೈಸೆನ್ಸ್ ಇರದೆ ನಡೆಸುತ್ತಿರುವ ಮಿಲ್ ನಲ್ಲಿ ಇನ್ನೇನು ಇರಲು ಸಾಧ್ಯ? ಮಿಲ್ ನಲ್ಲಿ ಕಾರ್ಮಿಕರ ಕೈಕಾಲುಗಳು ಊನಗೊಂಡರೂ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಮೇಲಾಧಿಕಾರಿಗಳು ಇದನ್ನು ಕಂಡು ಕಾಣದಂತಿದ್ದಾರೆ. ಈ ಆಯಿಲ್ ಮಿಲ್ ನಲ್ಲಿ ವಿದ್ಯುತ್ ಪ್ರತಿಯೊಂದು ಸ್ವಿಚ್ ಬೋರ್ಡ್ಗಳು ಹಳೆಯ ಬೋರ್ಡ್ಗಳಂತೆ ಕಂಡು ಬಂದಿದ್ದು, ಕಾರ್ಮಿಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ. ಇನ್ನಾದರೂ ನಿದ್ರಿಸುತ್ತಿರುವಂತೆ ನಟಿಸುತ್ತಿರುವ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯಗಳು ಕೇಳಿಬಂದಿದೆ. ವರದಿ ಮುರಳೀಧರನ್ ಆರ್, ಹಿರಿಯೂರು. 6 ವರ್ಷ ಆಯ್ತು. ಸಾಹೇಬ್ರು ಇನ್ಶೂರೆನ್ಸ್ ಮಾಡಿಸಿದಾರ ಇಲ್ಲಿ ಕೆಲಸ ಮಾಡೋದಕ್ಕೆ? ನೀವು ಮಾಡಿಲ್ಲಮ್ಮ, ನಿಮ್ಮ ಸಾಹೇಬ್ರು ಮಾಡಿದಾರ? ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಸರ್. ನಿಮಗೆ ಗೊತ್ತಾಗೋದು ಬೇಡಮ್ಮ, ನೀವು ಕೆಲಸ ಮಾಡೋದಷ್ಟೇ, ಅವ್ರಿಗಿರ್ಬೇಕು ಅಲ್ವಾ? ಮಾಡಿಸಿಲ್ಲ ಅಲ್ಲ? ಮಾಡಿಸಿಲ್ಲ. 6 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಯಾವುದೇ ಒಂದು ಇನ್ಶೂರೆನ್ಸ್ ಮಾಡಿಸಿಲ್ಲ? ಇಲ್ಲ ಸರ್, ಇನ್ಶೂರೆನ್ಸ್. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.